ನಮಸ್ಕಾರ ರೀ, ನಮ್ಮೊಂದಿಗೆಲ್ಲ ನಮಸ್ಕಾರ. ಇವತ್ತು ಸ್ವಲ್ಪ 8 ಗಂಟೆ ಒಳಗೆ ಲೈವ್ ಬರಬೇಕಾಗಿತ್ತು, ಸ್ವಲ್ಪ ಬರೋದಾಗಲಿಲ್ಲ ರೀ. ಏನದ ಎಲ್ಲ ರೈತರು ಏನದ 9 ಗಂಟೆಗೆ ಇವತ್ತೇ ರೀ 9 ಗಂಟೆಗೆ ಏನದ ಲೈವ್ ಬರ್ತೀವಿ. ಸ್ವಲ್ಪ ಎಲ್ಲರೂ ಜಾಯಿನ್ ಆಗ್ರಿ. ಒಬ್ಬರದಿಂದ ಒಬ್ಬರದು ವಿಷಯ ನಿಮಗೂ ತಿಳಿತದ. ಆಮೇಲೆ ಇನ್ನೊಬ್ರು ಒಂದು ರೀತಿ ಮಾಡ್ಕೊಂಡಿರ್ತಾರೆ, ಅದನ್ನು ಕಮೆಂಟ್ ಮಾಡಿರ್ತಾರೆ. ನಾವು ಪ್ಲ್ಯಾನ್ ಒಂದಿರ್ತದೆ, ಅವ್ರದ್ದೊಂದು ಪ್ಲ್ಯಾನ್ ಇರ್ತದೆ, ಎಲ್ಲ ಕೂಡಿಸಿ ನಿಮಗೆ ತಿಳಿತದ. ಅದಕ್ಕಿನ್ನದ 9 ಗಂಟೆಗೆ ಸ್ವಲ್ಪ ಎಲ್ಲರೂ ಲೈವಿಗೆ ಜಾಯಿನ್ ಆಗ್ರಿ. ಅಲ್ಲೇ ಡಿಸ್ಕಸ್ ಮಾಡೋಣಂತ. ಮಳೆ ಆಗೋದು, ಸ್ವಲ್ಪ ಕೊಳೆ ರೋಗ ಜಾಸ್ತಿ ಅದಂತ ಅನ್ನಕತ್ತಾರ, ದವಣಿ ಅದನ್ನಾಗತ್ತಾರ, ಆಮೇಲೆ ಉಲಾಂಡಿಗೆ ಬೇರುಗಳು ಅದಾವಂತ ಅನ್ನತ್ತಾರೆ. ಇನ್ನೂ ಸಾಕಷ್ಟು ಸಮಸ್ಯೆಗಳು ಹೇಳ್ಕೊಳಕತ್ತಾರೆ ಎಲ್ಲ ರೈತರು. ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಪಾಗಿ ಚರ್ಚೆ ಮಾಡೋಣಂತೆಲ್ಲ ರೈತರು ಕೂಡಿ. ಅದಕ್ಕೇನದ 9 ಗಂಟೆಗೆ ಲೈವಿಗೆ ಜಾಯಿನ್ ಆಗ್ರಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸೋಣಂತ. ನಮಸ್ಕಾರ.